ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ 100ಕ್ಕೂ ಅಧಿಕ ಹೆಣಗಳನ್ನು ನಾನು ಹೂತು ಹಾಕಿದ್ದೇನೆ ಎನ್ನುವ ವ್ಯಕ್ತಿಯನ್ನು ನಿನ್ನೆ ಕೋರ್ಟಿಗೆ ಹಾಜರುಪಡಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ನಿಜವಾದ ಅಸಲಿ ತನಿಖೆ ಇನ್ನೂ ಆರಂಭ ಆಗ್ತಾ ಇದೆ. ಯಾಕಂತ ಹೇಳಿದರೆ ಪ್ರಮುಖವಾಗಿ ನಾವು ಗಮನಿಸಬೇಕು, ನಿನ್ನೆ ವ್ಯಕ್ತಿಯನ್ನು ಏನು ಕೋರ್ಟಿಗೆ ಹಾಜರುಪಡಿಸಲಾಗಿದೆ, ಕೋರ್ಟ್ನಲ್ಲಿ ಜಡ್ಜ್ನ ಮುಂದೆ 164 ಸ್ಟೇಟ್ಮೆಂಟ್ ದಾಖಲಾಗಿದೆ. 164 ಸ್ಟೇಟ್ಮೆಂಟ್ ಏನಿದೆ ಇದು ಬಹಳ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದರೆ ನೀವು ಪೊಲೀಸರ ಎದುರುಗಡೆ ಕೊಡುವ ಸ್ಟೇಟ್ಮೆಂಟಿಗೂ ಜಡ್ಜ್ ಮುಂದೆ ಕೊಡುವ ಸ್ಟೇಟ್ಮೆಂಟಿಗೂ ತುಂಬ ವ್ಯತ್ಯಾಸ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಜಡ್ಜ್ ಮುಂದೆ ಕೊಡುವಂತಹ ಸ್ಟೇಟ್ಮೆಂಟಿಗೆ. ಮತ್ತು ಯಾವ ವ್ಯಕ್ತಿ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ, ಆತ ಕೊಡುವ ಹೇಳಿಕೆಗಳಿಗೆ ಏನಾದರೂ ಆತ ತಪ್ಪಿದರೆ ಆತನಿಗೂ ಶಿಕ್ಷೆಯಾಗುವ ಸಾಧ್ಯತೆಗಳು ಇದೆ. ಹಾಗಾಗಿ ನಿನ್ನೆ ಏನು ಕೋರ್ಟ್ನಲ್ಲಿ ಆತ ಜಡ್ಜ್ ಮುಂದೆ ಕೊಟ್ಟಿರುವಂತಹ ದಾಖಲಾಗಿರುವಂಥ ಹೇಳಿಕೆ, ಅದು ಪ್ರತಿಯೊಂದು ಹೇಳಿಕೆಗಳು ಕೂಡ ನಿನ್ನೆ ಬಹಳಷ್ಟು ಇಂಪಾರ್ಟೆಂಟ್ ಅಥವಾ ನಾವು ಏನು ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಅಂಥೇಳಿ. ನಿನ್ನೆ 164 ಸ್ಟೇಟ್ಮೆಂಟನ್ನು ದಾಖಲಿಸುವ ಸಂದರ್ಭದಲ್ಲಿ ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಎನ್ನುವ ವ್ಯಕ್ತಿ ಏನು ಹೇಳಿಕೆಗಳನ್ನು ಕೊಡುವ ಸಂದರ್ಭದಲ್ಲಿ 1995ರಿಂದ ನಡೆದಿರುವ ಎಲ್ಲ ಪ್ರಕರಣದ ವಿವರಗಳನ್ನು ಕೂಡ ಕೊಟ್ಟಿದ್ದಾನೆ ಎನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಮತ್ತು ಜಡ್ಜ್ ಮುಂದೆ 30ಕ್ಕೂ ಅಧಿಕ ಜನರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ಪ್ರಮುಖ 2 ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಆದರೆ ಈ ಸ್ಟೇಟ್ಮೆಂಟ್ ಯಾವತ್ತೂ ಕೂಡ ಹೊರಗಡೆ ಬರಲ್ಲ, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್. ಜಡ್ಜ್ ಮುಂದೆನೇ ನಿನ್ನೆ ದಾಖಲಾಗಿರುವಂಥ ಸ್ಟೇಟ್ಮೆಂಟ್ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಈ 164 ಸ್ಟೇಟ್ಮೆಂಟ್ ಏನಿದೆ ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ. ಇನ್ನು ಈ ಎಲ್ಲ ಪ್ರಕ್ರಿಯೆಯ ನಂತರ ನಿನ್ನೆ ರಾತ್ರಿ ಏನೆಲ್ಲ ನಡೆದಿದೆ ಅನ್ನುವ ವಿವರವನ್ನು ನಾವು ನೋಡೋದಾದರೆ, ಯಾವಾಗ ಸುಪರ್ದಿಯಲ್ಲಿ ಆತನಿಗೆ ನಿನ್ನೆ ಪೊಲೀಸ್ ಸುಪರ್ದಿಯಲ್ಲಿ ಆತನಿಗೆ ಹೈ ಸೆಕ್ಯೂರಿಟಿಯನ್ನು ಕೊಟ್ಟು ಆತನನ್ನು ಕರ್ಕೊಂಡು ಬರಲಾಗಿತ್ತು. ಅದರಲ್ಲಿ ನಿನ್ನೆ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನನ್ನು ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ ವಿಟ್ನೆಸ್ ಪ್ರೊಟೆಕ್ಷನ್ ಅಂತ ಹೇಳಿದರೆ ಆತನಿಗೆ ಹೈ ಸೆಕ್ಯೂರಿಟಿಯನ್ನು ಕೂಡ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರನೇ ಕೊಟ್ಟಿರುವಂಥದ್ದು. ಸೊ ಆ ನಂತರ ನಿನ್ನೆ ಈ ವ್ಯಕ್ತಿ ಬರುವಾಗ ತನ್ನ ಕೈಯಲ್ಲಿ ಒಂದು ಬುರುಡೆ ಅಥವಾ ಕಳೆ ಬರಹವನ್ನು ಕೂಡ ತೆಗೆದುಕೊಂಡು ಬಂದಿದ್ದ. ಈ ಕಳೆ ಬರಹವನ್ನು ನಿನ್ನೆ ರಾತ್ರಿ ಕೋರ್ಟ್ನಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು FSL ಟೀಮ್ ಸಮಕ್ಷಮದಲ್ಲಿಯೇ ಆತ ತಂದಿದ್ದ ಎಲ್ಲ ತಂದಿದ್ದ ಒಂದು ಬುರುಡೆಯನ್ನು ಒಂದು ಬ್ಯಾಗಿಗೆ ಹಾಕಿ ಅದನ್ನು ಸೀಲ್ ಮಾಡಿ ಈಗ ಲ್ಯಾಬಿಗೆ ತೆಗೆದುಕೊಂಡು ಹೋಗಲಾಗಿದೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕು, ಯಾಕೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ, ಬೆಳ್ತಂಗಡಿ ಠಾಣೆಗೆ ಕರ್ಕೊಂಡು ಹೋಗಿ ಯಾಕೆ ಈ ಬುರುಡೆಯನ್ನು ಸೀಲ್ ಮಾಡಿ FSL ಟೀಮಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ, ಕೋರ್ಟಿಗೆ ಹತ್ತಿರದಲ್ಲಿರುವಂತಹ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿ ಇದನ್ನು FSL ಟೀಮಿಗೆ ಕೊಡಲಾಗಿದೆ. ಇದು ಯಾಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸಿಗೆ ಅಂತ ಹೇಳಿದರೆ, ಆತ ತಂದಿರುವಂತಹ ಬುರುಡೆದ್ದು ಈಗ ಏನು FSL ಟೀಮ್ ಅದರ ಇನ್ವೆಸ್ಟಿಗೇಷನನ್ನು ಆರಂಭಿಸುವ ಸಂದರ್ಭದಲ್ಲಿ ಇದು ಯಾವ ಮೃತದೇಹದ್ದು, ಆ ಮೃತದೇಹ ಗಂಡು ಅಥವಾ ಹೆಣ್ಣು, ಅದರ ಲಿಂಗ ಪತ್ತೆ ಹಚ್ಚಲಿಕ್ಕಾಗುತ್ತೆ, ಮೃತದೇಹದ ವಯಸ್ಸನ್ನು ಪತ್ತೆ ಹಚ್ಚಲಿಕ್ಕಾಗುತ್ತೆ, ಮೃತಪಟ್ಟ ಸಮಯವನ್ನು ಕೂಡ ಪತ್ತೆ ಹಚ್ಚಲಿಕ್ಕಾಗುತ್ತೆ. ಸೊ ಒಂದು ಕಡೆ ನಿನ್ನೆ ದಾಖಲಾಗಿರುವಂತಹ 164 ಸ್ಟೇಟ್ಮೆಂಟ್ ಇದು ತುಂಬಾ ಇಂಪಾರ್ಟೆಂಟ್. ಮತ್ತು ಆತ ನಿನ್ನೆ ಬರುವಾಗ ತೆಗೆದುಕೊಂಡು ಬಂದಿರುವಂತಹ ಬುರುಡೆ ಅಥವಾ ಕಳೆಯ ಬರಹ ಮೃತದೇಹದ್ದು ಇದು ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಿನ್ನೆ ಕೋರ್ಟಿಂದ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಪೊಲೀಸರ ಸಮಕ್ಷಮದಲ್ಲಿ FSL ಟೀಮಿಗೆ ಆತ ತಂದಿರುವ ಬುರುಡೆಯನ್ನೇ ಬ್ಯಾಗಿಗೆ ಹಾಕಿ ಸೀಲ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಈಗ FSL ಟೀಮ್. ಇದೊಂದು 2 ವಾರದಲ್ಲಿ ರಿಪೋರ್ಟ್ ಬರಬಹುದು. ಏನು ನಿನ್ನೆ FSL ಟೀಮ್ ತೆಗೆದುಕೊಂಡು ಹೋಗಿರುವ ಬುರುಡೆಯ ವಿಸ್ತಾರವಾದಂತಹ ಒಂದು ವರದಿ, ವಯಸ್ಸು, ಲಿಂಗ, ಮೃತಪಟ್ಟ ಸಮಯ ಇದೆಲ್ಲವನ್ನು ಕೂಡ ಒಳಗೊಂಡಂತಹ ಒಂದು ರಿಪೋರ್ಟ್. ಈ ರಿಪೋರ್ಟ್ ಕೂಡ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ಕಡೆ 164 ಸ್ಟೇಟ್ಮೆಂಟ್, ಒಂದು ಕಡೆ FSL ಟೀಮಿಗೆ ಹೋಗಿರುವಂತಹ ಕಳೆಯ ಬರಹ. ಈಗ ಮೂರನೆಯದ್ದು ಪ್ರಮುಖವಾಗಿರುವಂಥದ್ದು, ಆತ ಏನು ಹೇಳಿದಾನೆ, 100ಕ್ಕೂ ಅಧಿಕ ಕಡೆಗಳಲ್ಲಿ ಮೃತದೇಹವನ್ನು ಹೂತು ಹಾಕಿದ್ದೇನೆ ಅಂತೇಳಿ. ಇನ್ನು
ಆತ ತೋರಿಸುವ ಜಾಗದಲ್ಲಿ ಹುಡುಕಾಟ ಆರಂಭ ಆಗುತ್ತೆ. ಪೊಲೀಸರು, ತಹಶೀಲ್ದಾರ್ ಅಥವಾ AC ಮತ್ತು FSL ಟೀಮ್ನ ಸಮಕ್ಷಮದಲ್ಲಿ ಅಗಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಿನ್ನೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಒಂದು 11 ಗಂಟೆ ಆಗಿದೆ ಈ ಎಲ್ಲ ಪ್ರೊಸೀಜರ್ ಮುಗಿಯುವಾಗ. ಹಾಗಾಗಿ ನಿನ್ನೆ ರಾತ್ರಿ ಅದನ್ನು ಮಾಡಿಲ್ಲ. ಮತ್ತು ನಮ್ಮ ಮಾಹಿತಿ ಪ್ರಕಾರ ಇವತ್ತೂ ಕೂಡ ಆತ ತೋರಿಸುವ ಜಾಗದಲ್ಲಿ ಮೃತದೇಹಕ್ಕಾಗಿ ಹುಡುಕಾಟ ಆರಂಭ ಆಗಿಲ್ಲ. ಬಟ್ ಇದನ್ನು ಆತನ ವಕೀಲರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ಆದಷ್ಟು ಬೇಗ ಮಾಡಬೇಕು. ಯಾಕಂದರೆ ಸಾಕ್ಷ್ಯ ನಾಶಪಡಿಸುವ ಒಂದು ಎಚ್ಚರಿಕೆ ಇದೆ. ಹಾಗಾಗಿ ಇದನ್ನು ಎಷ್ಟು ಬೇಗ ಮಾಡ್ತಾರೆ ಅಷ್ಟು ಬೇಗ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ಈ ಕೇಸ್ನಲ್ಲಿ ಇನ್ನೂ ಏನೋ ತಡ ಮಾಡುವಂತಹ ಯಾವುದೇ ಸಾಧ್ಯತೆಗಳು ಇಲ್ಲ. ನಾಳೆ ಅಥವಾ ನಾಡಿದ್ದು ಈ ಒಂದು ಪ್ರೊಸೀಜರ್ ಶುರುವಾಗುತ್ತೆ. ಈ ಒಂದು ಪ್ರೊಸೀಜರ್ ಎಷ್ಟು ಸಮಯ ಬೇಕಿದ್ದರೂ ತೆಗೆದುಕೊಳ್ಳಬಹುದು. ಬಿಕಾಸ್ ಆತ ತೋರಿಸುವ ಜಾಗದಲ್ಲಿ ಎಲ್ಲಿ ಈ ಜಾಗದಲ್ಲಿ ಹೆಣ ಹೂತು ಹಾಕಲಾಗಿದೆ ಅಂತ ಹೇಳಿದರೆ ಅಲ್ಲಿ ಅಗಿಬೇಕು, ಅಲ್ಲಿ ಹುಡುಕಾಟ ಮಾಡಬೇಕು ಮತ್ತು ಇದಕ್ಕೆ ಎಲ್ಲರ ಸಮಕ್ಷಮದಲ್ಲೇ ಇದಾಗಬೇಕು. ತಹಶೀಲ್ದಾರ್ ಇರಬೇಕು ಅಥವಾ AC ಅವರು ಇರಬೇಕು, FSL ಟೀಮ್ ಇರಬೇಕು, ಪೊಲೀಸರ ತಂಡನೂ ಇರಬೇಕು. ಈಗ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಮತ್ತು ಪೊಲೀಸ್ ಟೀಮ್ ಅಂತ ನಾವೇನು ಹೇಳ್ತೇವೆ, ಧರ್ಮಸ್ಥಳದ ಠಾಣಾಧಿಕಾರಿ. ಸೊ ಇಲ್ಲಿ ಸಿಗುವಂತಹ ಕಳೆಯ ಬರಹಗಳು ಇದು ಕೂಡ ದೊಡ್ಡ ಸಾಕ್ಷ್ಯ ಆಗುತ್ತೆ. ಬಿಕಾಸ್ ನಾನು ಆಗಲೇ ಹೇಳಿದೆ 164 ಸ್ಟೇಟ್ಮೆಂಟ್ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದಾಗ ತುಂಬ ಜನರ ಹೆಸರನ್ನೆಲ್ಲ ಹೇಳಿದ್ದಾನೆ ಜಡ್ಜ್ ಮುಂದೆ. ಈಗ ಜಡ್ಜ್ ಮುಂದೆ ಹೇಳಿರುವಂತಹ ಹೆಸರಿನಲ್ಲಿ ಅಥವಾ ಒಂದು ಕೇಸ್ನಲ್ಲಿ ಉಲ್ಲೇಖ ಆಗಿರುತ್ತೆ ಸ್ಟೇಟ್ಮೆಂಟಲ್ಲಿ. ನಾಳೆ ಈತ ನಾನು ಇಲ್ಲಿ ಮೃತದೇಹ ಹೂತು ಹಾಕಿದ್ದೇನೆ ಅಂತ ಹೇಳಿ ಹೋದ ಜಾಗದಲ್ಲಿ ಒಂದು ಮೃತದೇಹ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಸಿಕ್ಕಿದ ಮೃತದೇಹ ಮತ್ತು ಈತ 164 ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿರುವ ಹೇಳಿಕೆ ಮತ್ತು ಹೆಸರು ಇದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ಗೆ ತಾಳೆ ಮಾಡ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಆ ವ್ಯಕ್ತಿಗಳನ್ನು ಕೂಡ ಕರೀತಾರೆ. ಸೊ ನಾಳೆ ಇನ್ವೆಸ್ಟಿಗೇಷನ್ ಇರುವಂಥದ್ದು ಇಲ್ಲಿ ಯಾರ ಹೆಸರು ಉಲ್ಲೇಖ ಆಗಿದೆ ಅವರೆಲ್ಲರನ್ನೂ ಕೂಡ ಇಲ್ಲಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬೇಕಾಗತ್ತೆ. ಮತ್ತು ಏನು ನಿನ್ನೆ ಕಳೆ ಬರಹ ತಂದಿದ್ದಾನೆ ಒಂದು ತಲೆಬುರುಡೆ ಇಟ್ಕೊಂಡು, ಅದನ್ನೀಗ FSL ಟೀಮ್ ತೆಗೆದುಕೊಂಡು ಹೋಗಿದ್ದಾರೆ. ಆ ಒಂದು FSL ರಿಪೋರ್ಟ್ ಬಂದ ನಂತರ ಅದಕ್ಕೆ ಕೂಡ ಸಂಬಂಧಪಟ್ಟಾಗಿ ಒಂದು ಸಪ್ರೇಟ್ FIR ದಾಖಲಾಗುತ್ತೆ. ಸೊ ಇನ್ನೊಂದು FIR ದಾಖಲಾಗಿ ಅದರ ಇನ್ವೆಸ್ಟಿಗೇಷನ್ ಆರಂಭ ಆಗುತ್ತೆ. ಮತ್ತು ಈ ಕೇಸ್ನಲ್ಲಿ ಪ್ರತಿ ಹೆಣಗಳನ್ನು ಹೂತಿಟ್ಟ ಜಾಗದಲ್ಲಿ ಒಂದೊಂದು ಕಳೆಬರ ಏನಾದರೂ ಸಿಕ್ಕಿದ್ರೆ ಅದಕ್ಕೊಂದು FIR ಆಗಿ ಅದರ ಮೇಲೆ ಇನ್ವೆಸ್ಟಿಗೇಷನ್. ಸೊ ಇದು ಪ್ರೊಸೀಜರ್ ಏನಿದೆ ತುಂಬ ಲೆಂತಿ ಪ್ರೊಸೀಜರ್ ಹೋಗುತ್ತೆ. ಸೊ ಅಸಲಿ ತನಿಖೆ ನಿಜವಾಗ್ಲೂ ಈಗ ಶುರುವಾಗ್ತಾ ಇದೆ. ಇದರ ಹಿಂದಿನ ವಿಚಾರಕ್ಕೂ ಮತ್ತು ಈಗ ನಡೀತಾ ಇರುವಂತಹ ತನಿಖೆಗೂ ತುಂಬ ವ್ಯತ್ಯಾಸಗಳನ್ನು ನಾವು ಗಮನಿಸಬೇಕಿದೆ. ಯಾಕೆಂದರೆ ಇನ್ನು ಎಲ್ಲೆಲ್ಲ ಈಗ 100 ಕಡೆ ಅಂತ ಆತ ಹೇಳಿದರೂ ಕೂಡ, ಅಂದರೆ ನಾವೊಂದು 1995 ಅಂತ ಇಟ್ಕೊಂಡ್ರು, ಈತ ಏನು ಒಂದು 2012, 13 ಈಗ ಒಂದು 10 ವರ್ಷದ್ದು ಬಿಟ್ಟಾಕೋಣ, ಅದಕ್ಕಿಂತ ಹಿಂದಿನದ್ದು ಎಲ್ಲ ಕಡೆಗಳಲ್ಲಿ ಸಿಗದೇ ಇದ್ದರೂ ಕೂಡ ಒಂದಷ್ಟು ಕಡೆಗಳಲ್ಲಿ ಸಿಗುವಂತಹ ಏನು ಆ ಜಾಗದಲ್ಲಿ ಸಿಗುವಂತಹ ಕಳೆಬರಹ ಇರ್ಬೋದು ಅಥವಾ ಸಾಕ್ಷ್ಯಗಳು ಈ ಒಂದು ಕೇಸಿಗೆ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಪೂರಕ ಆಗಿ ಇನ್ವೆಸ್ಟಿಗೇಷನ್ಗೆ ಅದು ಎಲ್ಲವೂ ಕೂಡ ಸಹಕಾರಿಯಾಗುತ್ತೆ. ಸೊ ಇದನ್ನು ಈಗ ಆದಷ್ಟು ಬೇಗ ಆರಂಭಿಸಬೇಕು. ಈಗ ವಿಟ್ನೆಸ್ ಪ್ರೊಟೆಕ್ಷನ್ ಕಾಯ್ದೆ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರನೇ ಆತನಿಗೆ ಒಂದು ಕಡೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆತ ಸುಪರ್ದಿಯಲ್ಲಿದ್ದಾನೆ, ಇನ್ನೂ ಕೂಡ ಆತ ಪ್ರೊಟೆಕ್ಷನಲ್ಲೇ ಇರ್ತಾನೆ. ಅದರ ಬಗ್ಗೆ ಯಾವುದೇ ಇದು ಇರೋದಿಲ್ಲ. ಬಿಕಾಸ್ ಆತ ಎಲ್ಲಿ ಸ್ಟೇ ಮಾಡ್ತಾನೆ ಇದ್ದರೂ ಕೂಡ ಆ ಜಾಗದಲ್ಲೂ ಕೂಡ ಆತನಿಗೆ ಪ್ರೊಟೆಕ್ಷನ್ ಎಲ್ಲ ಕೊಡಬೇಕಾಗುತ್ತೆ. ಹಾಗಾಗಿ ಇದನ್ನು ತಡ ಮಾಡದೆ ಯಾವಾಗ ಆತ ಈಗ ನಿನ್ನೆ ಆಗಿಲ್ಲ, ಇವತ್ತಾಗಿಲ್ಲ, ನಾಳೆಯಿಂದನೋ ಅಥವಾ ನಾಡಿದ್ನಿಂದನೋ ಆತ ತೋರಿಸುವಂತಹ ಜಾಗದಲ್ಲಿ ಏನು ಸುತ್ತಮುತ್ತದ ಗ್ರಾಮದ ಪ್ರದೇಶಗಳು ಏನಿದೆ ಅಲ್ಲಿ ಹೂತು ಹಾಕಿದ ಮೃತದೇಹದ ಹುಡುಕಾಟ ಆರಂಭ ಆಗುತ್ತೆ. ಸೊ ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ನಾವು ನೋಡಬೇಕು. ಬಿಕಾಸ್ ಈಗ ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇದೆ. ಟೈಮ್ಸ್ ನೌನಂತಹ ಮಾಧ್ಯಮಗಳು ಇದನ್ನು ತೋರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ವಕೀಲರ ಟೀಮ್ ಇರುವಂಥದ್ದು, ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರುಣ್ ಕುಮಾರ್ SP ಅವರಾಗಿದ್ದಾರೆ. ಸೊ ಒಂದು ಇನ್ವೆಸ್ಟಿಗೇಷನ್ ನೀಟಾಗಿ ನಡೆಯಬಹುದು ಎನ್ನುವಂತಹ ಒಂದು ಆಶಾಭಾವನೆ ಈ ಕೇಸ್ನಲ್ಲಿ. ಆರೋಪ ಪ್ರತ್ಯಾರೋಪ ಅದು ಇದು ಏನು ಈ ಹಿಂದೆ ನಡೆದಿದೆನೋ ಎಲ್ಲದಕ್ಕೂ ಕೂಡ ಈ ಒಂದು ಇನ್ವೆಸ್ಟಿಗೇಷನಲ್ಲಿ ಉತ್ತರ ಸಿಗಬಹುದು ಎನ್ನುವ ನಿರೀಕ್ಷೆ ಜನರಲ್ಲಿದೆ. 2 ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ,
ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು. ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು 164 ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ 4 ಗಂಟೆಗೆ ಬಂದಿದ್ವಿ. 4:45ಗೆ ಬಂದು 1 ಅವರ್ ಪ್ರಕ್ರಿಯೆ ನಡೀತು. ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ, ವಕೀಲರಾದರೂ ಇರೋಕ್ಕೆ ಬಿಡಿ, ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ, ವಿಟ್ನೆಸ್ ಆಗಿ ಬಂದಿರೋದು. ಸೊ ಬಟ್ ಪ್ರೊಸೀಜರ್ ಅಲೌ ಮಾಡಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ. ಸೊ ಸದ್ಯಕ್ಕೆ ಅಷ್ಟಾಗಿದೆ. ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ, ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಈಗ ಮಹಾಜರ್ ಮಾಡ್ತಾಯಿದ್ದಾರೆ. ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ. ಊತಾಕಿರೋಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕ್ಕೆ ರೆಡಿ ಇದ್ದಾರೆ. ಸೊ ಪೊಲೀಸವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ನ ತೊಗೊಂಡೋಗ್ತಾರೆ, ನಾವು ರೆಡಿ ಇದ್ದೀವಿ. ಬಟ್ ಹೂತಾಕಿರೋ ಬಾಡಿನ ತೆಗೆಯೋ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ. ಸೊ ಆದಷ್ಟು ಬೇಗ ಆದರೆ ಒಳ್ಳೆಯದು. ಅದನ್ನು ನಾವು ಪೊಲೀಸವ್ರ ಹತ್ರ ಮನವಿ ಮಾಡ್ಕೋತಾ ಇರೋದು, ಬಿಕಾಸ್ ಸಾಕ್ಷಿ ನಾಶ ಎಲ್ಲ ಆಗಬಾರ್ದು. ಇಷ್ಟ ಆಗಿದೆ ಸದ್ಯಕ್ಕೆ. ಈಗ ವಿಟ್ನೆಸ್ ಅನ್ನು ಎಲ್ಲಿ ಕೊಂಡೋಗ್ತಾರೆ ಅಂತೇಳಿ ಪೊಲೀಸ್ ಕಸ್ಟಡಿಯಲ್ಲಿ? ಇಲ್ಲ ವಿಟ್ನೆಸ್ನ ಅರೆಸ್ಟ್ ಮಾಡಿಲ್ಲ, ನಮ್ಮ ಜೊತೆ ಇರ್ತಾರೆ. ಇದೆಲ್ಲ ಆರೋಪಿ ಯಾರಂತ ಹೇಳಿದ್ರು? ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ, ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ. ಇಲ್ಲ ಸರ್, ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ. ಸೊ ನಾವೇನು ಅದಕ್ಕೆ ಅಪೋಸ್ ಮಾಡಿಲ್ಲ. ನೆಕ್ಸ್ಟ್ ಪೊಲೀಸನ್ನು ಕೇಳ್ಬೇಕು ಸರ್. ಸದ್ಯಕ್ಕೆ ನಾವು ಬಾಡಿಗಳ್ನ ತೆಗಿಯೋಕ್ಕೆ, ಎಕ್ಸಿಮೇಷನ್ ಮಾಡೋದಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀವಿ. ಆದಷ್ಟು ಬೇಗ ಆದರೂ ಒಳ್ಳೆಯದು ಅಷ್ಟೇ. ಅದು ಅವ್ರು ಕೇಳ್ಬೇಕು ಸರ್ ಅವ್ರನ್ನ, ಬಿಕಾಸ್ ನಾವು ಸತತವಾಗಿ ಫಾಲೋ ಅಪ್ ಮಾಡ್ತಾಯಿದ್ದೀವಿ, ಬಿಕಾಸ್ ನಾವು ಎಲ್ಲ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ 2 ವಾರ ಆಗಿದೆ. ಬಟ್ ಅದು ಅವ್ರನ್ನೇ ಕೇಳಬೇಕಾಗುತ್ತೆ. ಮೋಸ್ಟ್ಲಿ ಕಮ್ಯುನಿಕೇಷನ್ ಇದಾಗಿದೆ ಸರ್. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿದ್ದಾರೆ ಈಗ ಅವರು. ಸೊ ಅವ್ರು ಐಡೆಂಟಿ ಡಿಸ್ಕ್ಲೋಸ್ ಮಾಡೋದಾಗಲಿ ಇನ್ನೊಂದು ಮಾತಾಡೋದಾಗಲಿ ಇದು ಒಳ್ಳೆಯದಲ್ಲ ಸರ್. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಕಾಯ್ದೆ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ, ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸವ್ರು ಕೊಡ್ತಾ ಇದ್ದಾರೆ ಸೆಕ್ಯೂರಿಟಿ. ಸೊ ನಮ್ಗೆ ಅದು ಬಿಟ್ಟು ಇನ್ನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಬಿಷನ್ ಆಗೋವರೆಗೂ ಲೆಟ್ಸ್ ನಾಟ್ ಕಮೆಂಟ್.